ಸೇವೆ ಧಾತ್ರಿ ಚೇತನದಲ್ಲಿ ತಂಡವು ಸಿಡಿಲಿನ ಪ್ರಕಾಶ ದಿವಸ
ಕಾಡುವ ಶರದಿಯ ಮಾಡುವೆನು. ಆಶ್ಚರ್ಯ, ಪರಮಾಶ್ಚರ್ಯ. 1000 ವರ್ಷದಷ್ಟು ಕಾಲ ಮೊಟ್ಟೆಯೊಳಗಿದ್ದವರಾದು ಇದ್ದಕ್ಕಿದ್ದ ಹಾಗೆ ಮೊಟ್ಟೆಯನ್ನು ಹೊಡೆದು ಹೊರ ಪ್ರದೇಶಕ್ಕೆ ಬಂದಿದ್ದೇವೆ. ಗಾತ್ರವನ್ನಾದ್ರೂ ದೀರ್ಘ ದೇಹ ಉದರಾಗಿ ಬಾಧಿಸ್ತಾ ಇದೆ. ತಿನ್ನುವುದಕ್ಕಾಗಿ ಪರಿಹಾರಕ್ಕಾಗಿ ಕಾಡುತ್ತಾ ಇರುವುದು ಪರ್ವತ ಪ್ರದೇಶ, ಜಲ ಪ್ರದೇಶ. ಆ ಪ್ರದೇಶದತ್ತ ಹಾರಲೇಬೇಕು. ಈ ಸಂದರ್ಭದಲ್ಲಿ ನೆನಪಾಗುವುದು ಹೊಟ್ಟೆಯನ್ನು ಹೊಡೆದು ಹೊರ ಬಂದಾಗ ನೆನಪಾಗುವುದು ತಾಯಿಯ ನೆನಪು. ಎಲ್ಲಿದ್ದಾಳೆ ತಾಯಿ? ಹೇಗಿದ್ದಾಳೆ ತಾಯಿ? ಏನು ನಾನಲ್ಲಿಯೇ ಉದರಕ್ಕೆ ಬಾಧಿಸ್ತಾ ಇದೆ ಅಲ್ವಾ? ಗಗನ ಪ್ರದೇಶದತ್ತ ಹಾರುತ್ತೇನೆ. ಅಗ್ನಿ ಭಕ್ತಿ ಅವಿದೋನುದೆ ಸುರ ಸುರನೊಳಗೂಡಿ ಮಹಾದ್ಭುತ ವಿಘ್ನವಾಗಿದೆ ಲೋಕಕ್ಕೆ ನನ್ನದ ಇಂಥ ಭಜನಲನ ಕಾಣೋ ನುಡಿದ ವೈಶ್ವಾನರ ನೀನ್ಯೋತು ಲೋಕ ಸೊಡೋಪಿಯಾದ ಗೋಪಿಯೋ ಕೃತಿಯಾದು ತಡೆಯುವುದು ಸುರರು ನಡೆಯಲಾದ ಭಯಗೊಂಡು ದೇವತೆಗಳೇ, ನೋಡಿದಿರೆ ಪ್ರಶಾಂತವಾಗಿದ್ದಂತಹ ಪ್ರದೇಶವೆಲ್ಲವೂ ಕೂಡ ದೃಷ್ಟಿ ಹಾಯಿಸಿ ನೋಡಿದೆವು ಅಂತಾದರೆ ಆಹಾಕಾರವು ಉದ್ಧರಿಸಿಕೊಳ್ಳುತ್ತಾ ಇದೆ. ಈ ರೀತಿಯಲ್ಲಿ ಪರಿವರ್ತನೆಯಾಗಬೇಕು ಅಂತ ಇದ್ರೆ ಏನಾಗಿರಬಹುದು ಎಂಬಂತಹ ಪ್ರಶ್ನೆ ಚಿತ್ತವನ್ನು ಆವರಿಸಿಕೊಂಡಿದೆ. ಉತ್ತರ ಯಾವ ರೀತಿಯಲ್ಲಿ ಕಂಡುಕೊಳ್ಳಬೇಕು ಎಂಬಂತಹ ಚಿಂತನೆಯನ್ನು ಮಾಡಿದೆ ಅಂತಾದ್ರೆ ಉತ್ತರವು ಸಿಗುತ್ತಾ ಇಲ್ಲ. ಆದ್ರೆ ಮನಸ್ಸಿಗೆ ತೋಚಿದಂತಹ ಒಂದೇ ಒಂದು ಉತ್ತರ, ಅಗ್ನಿದೇವ ಏನಯ್ಯ, ಏನು ಪ್ರಕೋಪವಿದು? ನಿನ್ನದಾದಂತಹ ತಾಪದ ಪರಿಣಾಮವಾಗಿ ಲೋಕವೆಲ್ಲವೂ ಕಂಗೆಟ್ಟಿಕೊಳ್ಳುತ್ತಾ ಇದೆ. ಯಾಕೆ ಈ ರೀತಿಯಲ್ಲಿ ಆಗುತ್ತಿದೆ ಹೇಳು? ಸುರಪಾಲ, ದೂರ ದೂರ ಗುಣ ಹಾನಿ ಆಯ್ತು ವಿನತಿಗೆ ಸುದೇಶಿ ಜಗತಯ ಭುಜಿಸಿ ದೂರ ದೂರ ಸಮುದ್ರ ಹಾನಿ ಆಯ್ತು ಇಂದ್ರ
ಮಗೊಬ್ಬ ಹುಟ್ಟಿದ್ದಾನೆ. ಆ, ವೈನತೆಯ ವಿನತಾದೇವಿಗೆ ಅಂಡವನ್ನು ಒಡೆದು ಹುಟ್ಟಿದವ. ಈ ಹಸಿವು ತಾಳಲಾರದೆ ಸಿಕ್ಕಿದ್ದನ್ನೆಲ್ಲ ತಿಂತಾ ಇದ್ದಾನೆ. ಮೂಲವಾದ ಕಾರಣವೇ ಅವನು ಹೊರ ಬಂದ ಕಾಲದಿಂದ ದೇಹವು ಇದ್ದಕ್ಕಿದ್ದ ಹಾಗೆ ವರ್ಧಿಸಿಕೊಳ್ಳುವ ಕಾರಣದಿಂದ ಹಸಿವು ಅಧಿಕವಾಗ್ತಾ ಉಂಟು. ಹೌದು. ಈ ರೀತಿಯಲ್ಲಿ ವಿಧಿಸಲ್ಪಡುತ್ತದಂತಾದ್ರೆ ನಮ್ಮಲ್ಲೇ ನಾವು ಚಿಂತನೆ ಮಾಡಿಕೊಳ್ಳುವುದಲ್ಲ, ಯಾವುದಕ್ಕೂ ಪರಿಹಾರ ಮಾರ್ಗವಾಗಿ ವಿಧಿಯ ಬಳಿಗೆ ಹೋಗುವುದು. ಪದವ ಮೀರಿದ ಖಗಲ ಪೂಜಿಸಿ ವಿಧು ವಿಧಿ ಕೈ ಮುಗಿಯುತ್ತ ಭಕ್ತಿಯೋ ಸುಮನಸರನ್ನು ಒಡಗೂಡಿಕೊಂಡು ಈ ಸತ್ಯಲೋಕದ ಕಡೆಗದಿಂದ ಆಗಮನವಾಗಿದೆ. ಮುಖದಲ್ಲಿ ಏನೋ ಒಂದು ಬದಲಾವಣೆ ಕಾಣುತ್ತಾ ಉಂಟು. ಯಾಕೆ ಬಂದೆ, ಏನಾಯ್ತು, ಏನು ವಿಚಾರ ಎಂಬುದನ್ನು ಸಂಕ್ಷಿಪ್ತವಾಗಿ ಹೇಳುವೆಯೇ ಪುಣ್ಯಾತ್ಮ? ದೇವರೇ, ಇಲ್ಲಿಗೆ ಬರುವುದಕ್ಕೆ ಮೂಲವಾದ ಕಾರಣ ಬೇರೆ ಏನೂ ಇಲ್ಲ. ವಿನತೆಯ ಸಂಜಾತನಾದಂತಹ ವೈನತೆಯ ಇದ್ದಕ್ಕಿದ್ದ ಹಾಗೆ ಅಂಡದಿಂದ ಹೊರಬಂದವನಿದ್ದಾನೆ. ಆ ಪರಿಣಾಮದಿಂದ ದೇಹವು ವರ್ಧಿಸಿಕೊಳ್ಳುತ್ತಾ ಇದೆ. ಹಸಿವನ್ನು ಪರಿಮರಿಸಿಕೊಳ್ಳುವುದಕ್ಕೆ ಬೇಕಾಗಿ ಕಣ್ಣಿಗೆ ಕಂಡದ್ದನ್ನೆಲ್ಲ ಮುಕ್ಕುತ್ತಾ ಇದ್ದಾನೆ. ಲೋಕವೆಲ್ಲವೂ ಕಂಗೆಟ್ಟುಕೊಂಡಿದೆ. ಇದಕ್ಕೆ ಪರಿಮಾರ್ಜನೆ ನೀವೇ ಕಂಡುಕೊಳ್ಬೇಕು ದೇವ್ರೆ. ವಿಜೇಂದ್ರ, ಇದಕ್ಕೆ ಪರಿಹಾರ ಬೇರೆ ಏನೂ ಅಲ್ಲ. ನಾವು ಎಲ್ಲರೂ ಅವನ ಬಳಿಗೆ ಹೋಗಿ ಈ ಘೋರ ರೂಪದ ಕಾಣುವುದಕ್ಕೆ ತಮ್ಮಿಂದ ಸಾಧ್ಯವಿಲ್ಲ. ಶಾಂತನಾಗಬೇಕು, ಶಾಂತ ಗರುಡನಾಗಿ ನಮಗೆಲ್ಲರಿಗೂ ಕಾಣ ಸಿಗಬೇಕೆಂಬ ಪ್ರಾರ್ಥನೆ ಮಾಡಿದ್ದಾದ್ರೆ ಆ ಪ್ರಾರ್ಥನೆ ಖಂಡಿತವಾಗಿ ಆತ ಒಲಿದಾನು. ಉಳಿದದು ಒಂದೇ ದಾರಿ. ಹಾಗಾದ್ರೆ ಎಲ್ಲರೂ ಆ ಕಡೆ ಹೋಗೋಣವೇ? ಪ್ರಾರ್ಥಿಸಿ ವೈರಿ ರಾಕ್ಷಸ ಘಾತಕನೆ ಕಾಚು ಪರನಂದನ ರಾಜನೇ. ಅಯ್ಯ ವಿನತಾಸುತನೇ, ನಿನ್ನ ಘೋರವಾದಂತ ರೂಪವನ್ನು ಕಂಡು ಇಡೀ ಪ್ರಪಂಚವೇ ಅಲ್ಲೋಲ ಕಲ್ಲೋಲವಾಗುತ್ತಾ ಇದೆ. ಎಲ್ಲರೂ ಗಡಗುಟ್ಟಿ ನಡಗುತ್ತಾ ಇದ್ದಾರೆ. ಈ ಘೋರ ರೂಪವನ್ನು ಕಾಣುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಆದ್ದರಿಂದ ಸೃಷ್ಟಿಕರ್ತನಾದಂತ ಬ್ರಹ್ಮ ನಾನೇ ಒಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಘೋರ ರೂಪವನ್ನು ಮರೆಮಾಡಿ ಶಾಂತನಾಗಬೇಕು, ಶಾಂತನಾಗಬೇಕು, ಶಾಂತನಾಗಬೇಕು.